ತುರುವೇಕೆರೆ ಕ್ಷೇತ್ರದ ಕಲ್ಲೂರು ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ವಿರುದ್ಧ ಮಾಜಿ ಶಾಸಕ ಮಸಲ ಜಯರಾಮ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಸಮೀಪ ಇರುವ ತಮ್ಮ ಫಾರ್ಮ್ ಹೌಸ್ನಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮದಲ್ಲಿ 500ಕ್ಕೂ ಹೆಚ್ಚು ನಾಯಿಗಳಿವೆ. ಈ ಪೈಕಿ ಸುಮಾರು 4 ರಿಂದ 5 ನಾಯಿಗಳಿಗೆ ಹುಚ್ಚು ಹಿಡಿದಿದೆ. ಕಳೆದ ದಿನಗಳ ಕೆಳಗೆ ಕಲ್ಲೂರು ಗ್ರಾಮದ ಸುಮಾರು 65 ವರ್ಷದ ವೃದ್ಧೆ ಮೇಲೆ ನಾಯಿಗಳು ದಾಳಿ ನಡೆಸಿದೆ. ವೃದ್ಧೆಗೆ ಚಿಕಿತ್ಸೆ ನೀಡೋಕೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಆಂಟಿ ರೇಬೀಸ್ ಲಸಿಕೆ ಲಭ್ಯವಿಲ್ಲದೆ ಇರುವುದರಿಂದ ವೈದ್ಯರು ಹೆಚ್ಚಿನ ಟ್ರೀಟ್ಮೆಂಟ್ಗಾಗಿ ತುಮಕೂರಿನ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಅಲ್ಲಿಯೂ ಸಹ ಲಸಿಕೆ ಲಭ್ಯವಿಲ್ಲದೆ ತುಂಬಾ ತೊಂದರೆಯಾಗಿದ್ದು, ಗಾಯಗಳಿಂದ ನರಳುತ್ತಾ ಇದ್ದಾಗ ಖಾಸಗಿ ಮೆಡಿಕಲ್ ಶಾಪ್ಗಳಿಂದ ಲಸಿಕೆ ತರಿಸಿ ಟ್ರೀಟ್ಮೆಂಟ್ ನೀಡಲಾಗಿದೆ. ಲಸಿಕೆಯ ಕೊರತೆಗೆ ಜಿಲ್ಲಾಡಳಿತ, ಡಿಸಿ, ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಡಿಎಚ್ಒ ನೇರ ಹೊಣೆಯಾಗಿದ್ದು, ಇದರ ಜವಾಬ್ದಾರಿಯನ್ನ ಇವರೇ ಹೊರಬೇಕಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಕಲ್ಲೂರು ಪಂಚಾಯತಿನಲ್ಲಿ ಕಲ್ಲೂರು ಊರೊಳಗಡೆ ಮೊನ್ನೆ ಸುಮಾರು 250-300 ನಾಯಿಗಳು ಇದ್ದಾವೆ. ಅದರೊಳಗೆ 2-3 ನಾಯಿಗೆ ಹುಚ್ಚಿಡ್ಬಿಟ್ಟು ಒಂದು ಸುಮಾರು 50 ವರ್ಷ 65 ವರ್ಷ ಒಂದು ಅಜ್ಜಿಗೆ ಅಟ್ಯಾಕ್ ಮಾಡಿದ್ರೆ ದಾಳಿ ಮಾಡಿ ಆ ಅಜ್ಜಿನ ಕಡ್ಬಿಟ್ಟಿದೆ. ಅಥವಾ ತಲೆ ಕಡಿದಿದೆ, ಮೆಡ್ಲು ಹತ್ರ ಕಡ್ಬಿಟ್ಟಿದೆ. ಅಜ್ಜಿ ಕುತ್ಕೊಂಡು ಹೇಳಕ್ಕಾಗಿಲ್ಲ. ಆದ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡೋಗಿದ್ದಾರೆ. ಹಾಸ್ಪಿಟಲ್ ಕರ್ಕೊಂಡೋದ್ರೆ ಅಲ್ಲಿ ಯಾರೂ ಚಿಕಿತ್ಸೆ ಕೊಡಕ್ಕೆ ರೆಡಿ ಇಲ್ಲ. ಅದೇ ನಾಯಿ ಇನ್ನೊಬ್ರಿಗೆ ಏನ್ ಮಾಡಿದೆ, ಮಗ್ಗ ಬಿಟ್ಕೊಂಡು ಬರ್ತಿರೋಕೆ ಅವ್ರೊಬ್ಬ ಕಡಿದಿದೆ, ಒಂದು ಸ್ಕೂಲಿಂದ ಬರ್ತಿರೋ ಮಗು ಕಡಿದಿದೆ. ಒಟ್ಟು 6 ಜನ ಕಡಿದಿದೆ ಒಂದು ನಾಯಿ. ಅದರೊಳಗೆ ಒಬ್ರು ಡೆತ್ ಆಗಿದೆ, ಇನ್ನೊಬ್ರು ಸೀರಿಯಸ್ ಆಗಿದೆ, 2 ಸಾವು ಆಗಿದೆ. ಇಲ್ಲಿವರೆಗೂ ಈ ಸಾವು ಆಗಿದ್ದು ಸಹಿತ ಜಿಲ್ಲಾಧಿಕಾರಿಗಳಾಗಿ, ಜಿಲ್ಲಾಡಳಿತವಾಗಿ, ತಾಲೂಕಾಡಳಿತವಾಗಿ ಇನ್ನೂವರೆಗೂ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಹೋಗಿ ಏನಾಗಿದೆ ಅಂತ ನೋಡಿಲ್ಲ. ಏನ್ ಹೇಳಿ ಆರ್ಕಿ ಉತ್ತರ ಕೊಟ್ಟವ್ರೆ. ಪಾಪ ಯಾರೋ ಒಬ್ಬ ಹುಡುಗ 23 ತಿಂಗಳಲ್ಲೇ ಈ ತರ ಆಗಿದೆ, ನಮ್ಮ ಮನೆ ಊರಲ್ಲಿ ನಾಯಿ ಕಡಿದೆ ಒಂದು ಅರ್ಜಿ ಕೊಟ್ಟವನೆ 3 ತಾರೀಕಿಗೆ. ಇನ್ನೂ ಅದು ಕ್ರಮ ತಗೊಂಡಿಲ್ಲ. ಏನು ತಗೊಂಡೆ ಒಂದು ಸಾವು ನೋವಾಯ್ತವೆ. ಇದ್ರ ಬಗ್ಗೆ ನೇರ ಆರೋಪ ಮಾಡ್ತಾ ಇದೀವಿ. ಜಿಲ್ಲಾ ಆಡಳಿತನೇ ಇದು ಕೊನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೂಡಲೇ ಜಿಲ್ಲಾಡಳಿತ ಇದೇನು ಮನವಿ ತಗೊಂಡು ಕೂಡಲೇ ಕ್ರಮ ತಗೊಳ್ಳಿ. ಅಂದ್ರೆ ಇನ್ಯಾರ ಸತ್ರೆ ಅವ್ರ ಮನೆ ಮುಂದೆ ಡಿಸಿ ಮನೆ ಮುಂದೆ ಇಟ್ಬಿಟ್ಟು ದಂಡಿ ಮಾಡ್ತೀವಿ, ಮನೆ ಒಳಗಡೆ ಹೆಣ ತಗೊಂಡು ದಂಡಿ ಮಾಡ್ತೀವಿ. ಎಲ್ಲರೂ ಬೇರೆ ತರ ಪ್ರತಿಭಟನೆ ಮಾಡ್ತಾ ಇದ್ರು. ಡಿಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತಿದ್ದೆ. ಡಿಸಿ ಮನೆ ಒಳಗಡೆ ಬೀಗ ಹೊಡೆದು ಡಿಸಿ ಮನೆ ಒಳಗಡೆ ಹೆಣ ಇಟ್ಬಿಟ್ಟು ಪ್ರತಿಭಟನೆ ಮಾಡ್ತೀವಿ. ಡಿಸಿ ಮನೆ ಒಳಗೆ ತಗೊಂಡೋಗ್ತೀವಿ. ಎಲ್ಲರೂ ಡಿಸಿ ಆಫೀಸ್ ಇಟ್ಟು ದಂಡಿ ಮಾಡ್ತಿದ್ದಾರ. ಇನ್ನು ಮುಂದಕ್ಕೆ ಡಿಸಿ ಮನೆ ತಗೊಂಡು ಹೆಣ ಇಟ್ಟು ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಇದು ನೇರ ಹೊಣೆ. ಜಿಲ್ಲಾಧಿಕಾರಿಗಳು ಏನ್ ಇರ್ತಕ್ಕಂಥ ಸಿಇಒ ಏನ್ ನಮ್ಮ ಜಿಲ್ಲಾ ಪ್ರಭು ಇದಾರ, ಅವರೇ ನೇರ ಹೊಣೆ ಇರ್ತೀರ. ಅವ್ರು ಬೇರೆ ವಿಚಾರ ತಲೆ ಹಾಕ್ತಾರೆ. ಇದ್ರ ಬಗ್ಗೆ ಸಾವಾಗ್ತಾ ಇದೆ. ಇವತ್ತು 15 ಜನಕ್ಕೆ ಹುಚ್ಚಿನ ಕಡಿದಿದೆ. ಯಾರು ಕ್ರಮ ತಗೊಂಡಿಲ್ಲ. ಅವ್ರ ಮನೆ ನೋಡ್ಬೇಕು. ಅವ್ರ ಮನೆಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಊರೊಳಗೆ ಹೋದ್ರೆ ಎಲ್ಲರೂ ಕಾಯಿಗಳು ಇಷ್ಟು ಏನ್ ಮಚ್ಚರ್ ಹೊಡೆದಂಗೆ ಕಡಿದಿದೆ ನಾಯಿಗಳು. ನೋಡಿ, ತಾವೇ ನೋಡ್ತಾ ಇರಿ. ತಮಗೆ ಗೊತ್ತಿದೆ, ವಾಟ್ಸಪ್ ಕಳಿಸ್ತೀವಿ. ದಯವಿಟ್ಟು ಈ ಕೂಡಲೇ ಇರ್ತಕ್ಕಂಥ ಜಿಲ್ಲಾಡಳಿತ ಕ್ರಮ ತಗೋಬೇಕು. ತಾಲೂಕುಗಳು ಸಹಿತ ತಾಲೂಕುಗಳು ಯಾರು ಫೋನ್ ಮಾಡಿದ್ರೆ ಆರ್ಕೆ ಉತ್ತರ ಕೊಡ್ತಾರೆ. ಇದಾದ 3 ತಿಂಗಳ ಮುಂಚೆನೆ ಎಲ್ಲ ಇಟ್ಕೊಟ್ಟು ಅರ್ಜಿ ಕೊಟ್ಟವ್ರೆ. ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಮೆಂಬರ್ಗಳು ಅವರು ಯಾರು ಸಹಿತ ಕ್ರಮ ತಗೊಂಡಿಲ್ಲ. ಒಬ್ರು ತಿರುಗಿ ನೋಡಿಲ್ಲ. ಇವತ್ತು ಅಲ್ಲಿ ಎಲ್ಲ ನಾಯಿ ಇಟ್ಕೊಂಡು 100 ಇಟ್ಕೊಂಡು 500 ನಾಯಿ ಇದೆ ಆ ಊರಲ್ಲಿ. 500 ನಾಯಿ. ಜನಸಂಖ್ಯೆಗಿಂತ ನಾಯಿಗಳು ಜಾಸ್ತಿ ಆಗಿದೆ ಅಲ್ಲಿ. ಒಬ್ರು ಕ್ರಮ ತಗೊಂಡಿಲ್ಲ. ಗ್ರಾಮ ಪಂಚಾಯತ್ ಸಹಿತ ಕ್ರಮ ತಗೊಂಡಿಲ್ಲ, ಇಡಿಸಿಲ್ಲ, ಯಾರು ಸಹಿಲ್ಲ. ಇನ್ನೂ ಒಂದು ವಿಚಾರ ತಮಗೆ ಗೊತ್ತಿಲ್ಲ. ಯಾವುದೇ ಜಿಲ್ಲಾ ಆಸ್ಪತ್ರೆಯಲ್ಲಿ, ತಾಲೂಕು ಆಸ್ಪತ್ರೆಯಲ್ಲಿ ರೇಬಿಸ್ ನಾಯಿ ಕಡಿದಕ್ಕೆ ಏನು ಮದ್ದು ಏನಿರ್ತದೆ ನಮ್ದು ಚಿಕಿತ್ಸೆ ಕೊಡೋದಕ್ಕೋಸ್ಕರ ಇದು ಮಡಗಿರ್ಬೇಕು. ಇಂಜೆಕ್ಷನ್ ಎಲ್ಲೂ ಮಡಗಿಲ್ಲ ಸರ್. ಚುಚ್ಚುಮದ್ದೇ ಇಲ್ಲ. ತರಿಸ್ಕೊಟ್ರಂತ ಅಷ್ಟೇ ಅಜ್ಜಿಗೆ ಬೀರೋಗ್ಬಿಟ್ಟಿದೆ. ಲೆಕ್ಕ ಹಾಕಿ ಎಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ವೈದ್ಯಾಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಮಾಡುತ್ತೆ. ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ರೇಬಿಸ್ ಚುಚ್ಚುಮದ್ದು ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದೆ ನೋಡಿ ಸರ್ಕಾರದ ಪರಿಸ್ಥಿತಿ. ಹುಚ್ಚುನಾಯಿಗಳ ಚಿಕಿತ್ಸೆ ಕೊಡೋಕೆ, ರೇಬಿಸ್ ಕೊಡೋಕ್ಕಾದ್ರೆ ಸರ್ಕಾರಕ್ಕೆ ಎಷ್ಟು ದಿವಾಳಿ ಆಗಿದೆ ಸರ್ಕಾರ. ಇವತ್ತು ಯಾವ ಅಧಿಕಾರಿಗಳು ಕೇಳ್ತಾರೆ? ಅಷ್ಟಕ್ಕೆ ಮಾತು ಕೇಳ್ತಾ ಇಲ್ಲ. ಅವ್ರು ಆಡಿದ್ದೆ ಆಟ ಏನು ಲೆಕ್ಕಕ್ಕೆ ಇಲ್ಲ. ಇವತ್ತು ನೋಡಿದ್ರೆ ಯಾರು ಸಾವಿಗೆ ಹೊಣೆ, ಯಾರು ನೇರ ಹೊಣೆ ಇರ್ತಕ್ಕಂಥ ಡಿಸಿ ಅವರು, ಸಿಇಒ ಇವರೇ, ಡಿಎಚ್ಒ ಇವರೇ ನೇರ ಹೊಣೆ. ಇವ್ನ ಯಾರು ಅಲ್ಲ. ದಯವಿಟ್ಟು ಗಂಗಮ್ಮ ಗಂಗಾಧರ ಅಂತ ಹೇಳಿ ಸುಮಾರು 7-15 ಜನ ಗಂಭೀರ ಗಾಯ ಆಗವೆ. ಕಡ್ದಿದೆ, ಮಾಂಸ ಕಿತ್ತು ಬರೋ ತರ ಕಡ್ದಿದೆ. ಹೊಟ್ಟೆ ಉರಿತೆ ನೋಡಿ. ನಾನು ಇವತ್ತು ಹೋಗಿದ್ದೆ ಕಲ್ಲೂರಿಗೆ, ಬೆಳಗ್ಗೆನೆ ಸಾವು ಹೋಗಿದ್ದೆ ಮಣ್ಣು ಮಾಡಕ್ಕೆ, ನೋಡ್ಕೊಂಡ್ ಬಂದೇನೆ. ಇವತ್ತು ಆ ಪರಿಸ್ಥಿತಿ ನೋಡ್ಬೇಕು, ಭೀಕರವಾಗಿದೆ. ಒಬ್ರು ದಾಳಿ ಮಾಡಿಲ್ಲ ನಾಯಿಗಳು. ಸಿಗಂಗಿರುವಂತ ಯಾರವೇ ರಾತ್ರಿ 7 ಗಂಟೆ ಆದ್ಮೇಲೆ ಹಿಂದೆ ಬರ್ತಾವ್, ಓಡ್ ಬರ್ತಾವ ಅಂತ ಏನಾದ್ರು ಅಲ್ಲಿ ಬರ್ತಾ ಇದ್ರೆ ಅಟ್ಯಾಕ್ ಮಾಡ್ತವೆ. ಇವೆಲ್ಲ ನೋಡಕ್ಕೆ ಯಾರು ಡೀಸಲ್ಗೆ ಬೇರೆ ಡೀಸಲ್ ಮಣ್ಣು ತೆಗಿಬೇಡಿ, ಊಳ್ ತೆಗಿಬೇಡಿ, ಆ ರೈತರ ಅದ್ ಮಾಡ್ಬೇಡಿ ಇದ್ ಮಾಡ್ಬೇಡಿ ಅಂತಾರಲ್ಲ, ಇದ್ಯಾರು ನೋಡೋ ಡೀಸರೇ?
ಏನ್ ಡಿ ಸಿ ತರ ಮಾಡಕ್ ಬಂದ್ರೆ ನೀವೇನು ಇದು ಮಾಡಕ್ ಬಂದಿರಿ, ರೂಲ್ಸ್ ಮಾಡಕ್ ಇಟ್ಟಾರ ನೀವು? ನಿಮ್ಗೇನಾರು ನಿಮ್ಗೆ ಮನಸ್ಥಿತಿ ಇದ್ರೆ ಜನಗಳಿಗೆ ಅನುಕೂಲ ಮಾಡಬೇಕು, ನಾಗರಿಕರ ಅನುಕೂಲ ಮಾಡಬೇಕು, ಸಾರ್ವಜನಿಕ ಅನುಕೂಲ ಮಾಡಬೇಕು, ಫಸ್ಟ್ ಹೋಗಿ ಭೇಟಿ ಕೊಡಿ ನೀವು ಕಲ್ಲೂರು ಗ್ರಾಮಕ್ಕೆ. ಅವಾಗ ಗೊತ್ತಾಗುತ್ತೆ ನಿಮ್ಗೆ ಏನ್ ಪರಿಸ್ಥಿತಿ ಇದೆ ಅಂತ ಹೇಳಿ. ಎಲ್ಲ ಕೂತ್ಕೊಂಡು ಯಶೋರಮ್ಮ ಕೂತ್ಕೊಂಡು ಮಾತಾಡ್ತೀರಿ ನೀವು ಬೇರೆ ಬೇರೆ ವಿಚಾರನ. ಇದು ಯಾರೇ ಮಾಡ್ತಾರೆ? ಇದೆಲ್ಲ ಯಾರು ಮಾಡ್ತಾರೆ? ಸಿಇಒ ಪ್ರಭೋರ್ಗೆ ಹೇಳ್ತೀನಿ, ಪ್ರಭೋರೆ ಮಾತಾಡ್ತೀರಾ, ಬಾವಿ ದೊಡ್ಡದಾಗಿ ಮಾತಾಡ್ತೀರಾ, ನಿಮ್ಗೆ ಜ್ಞಾನ ಇಲ್ವೇನು ಸ್ವಾಮಿ? ನಿಮ್ಗೆ ಪಿಡಿಒಗಳ ಟ್ರಾನ್ಸ್ಫರ್ ಮುಂದೆ ಹೆಜ್ಜೆ ಹಾಕ್ತೀರಾ, ಅದು ಇದು ಅಂತ ಹೇಳಿ ಯಾರೋ ಇವಾಗ ಎದುರಿಸ್ತೀರಾ, ಟ್ರಾನ್ಸ್ಫರ್ ಮಾಡಿ ರೆಡಿ ಆಗ್ತೀರಾ, ಎದುರಿಸ್ತೀರಾ, ಇದ್ ಮಾಡ್ತೀರಾ, ಅದ್ ಮಾಡ್ತೀರಾ. ಇದು ಯಾರೇ ಮಾಡ್ತಾರೆ? ನಿಮ್ಗೆ ಜ್ಞಾನ ಬೇಡ? ನಿಮ್ಮನೆಗಳು ಹಿಂಗ್ ದಾಳಿ ಮಾಡಿದ್ರೆ ಬಿಡ್ತೀರಾ ನೀವು? ಇಲ್ಲ ಇನ್ನೊಬ್ಬರ ನಾಗರಿಕ ಒಂದು ಡಿ ಸಿ ಆಫೀಸ್ ಕೊಡ್ಬೇಕಾಗುತ್ತೆ, ಅವನ್ನೆಲ್ಲ ಹಿಡಿದ್ಬಿಟ್ಟು. ಸ್ವಲ್ಪ ದಯವಿಟ್ಟು ಹೇಳ್ತೀವಿ, ಸ್ಕೂಲ್ ಮಕ್ಳು ಕಡ್ದದೆ, ಸ್ಕೂಲ್ಗೆ ಹೋಗಕ್ ಆಗ್ತಾ ಇಲ್ಲ. ಎಲ್ಲಾರು ದೊಣ್ಣೆ ಹಿಡ್ಕೊಂಡು ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬರು ತಾಯಿದು ತಂದಿದ್ರು ಅವ್ರು ಸ್ಕೂಲ್ ಬಿಡಕ್ಕೋಸ್ಕರ. ಜನಗಳು ತಿರ್ಗಾಡಂಗಿಲ್ಲ 6 ಗಂಟೆ ಮೇಲೆ. ಬೆಳಗ್ಗೆ 7 ಗಂಟೆ ಮನೆ ಮುಂದೆ ಅಲ್ಲೇ ನಿಂತಿರ್ತವಂತೆ. ಎಲ್ಲ ನರಭಕ್ಷಕಗಳಾಗ್ಬಿಟ್ಟವೆ. ಇಲ್ಲಿವರೆಗೆ ಚಿಟ್ಟೆಗಳು ಜಾಸ್ತಿ ಆಗಿದೆ. ಇಲ್ಲ ಇವರೇ ಬಿಡ್ಬೇಕು ತಂದು. ಡಿ ಸರಿಗೆ ಹೇಳ್ತಾ ಇದೀವಿ, ದಯವಿಟ್ಟು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಕೂಡ್ಲೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಇರೋಬರ ನಾಯಿ ತುಂಬ್ಕೊಂಡ್ ಬಂದ್ಬಿಟ್ಟು ನಿಮ್ ಡಿ ಸಿ ಆಫೀಸ್ ನಿಮ್ ಮನೆ ಒಳಗೆ ಕೂಡ ಹಾಕ್ತಿವಿ. ಇನ್ನೊಂದೇನೋ ಹೆಣ ಬಿತ್ತು ಅಂದ್ರೆ ನಿಮ್ ಮನೆ ಒಳಗೆ ತಂದು ಹುಡ್ತೀವಿ ನಾವು. ಇದು ಎಚ್ಚರಿಕೆ ಕೊಡ್ತಾ ಇದೀವಿ ನಿಮ್ಗೆ. ದಯವಿಟ್ಟು ಕೂಡಲೇ ಕ್ರಮ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ. ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ನೀವು. ದಯವಿಟ್ಟು ಇಡ್ಸ್ಬಿಟ್ಟು ಎಲ್ಲ ಬಿಟ್ಬಿಟ್ಟದ ನಾಯಿಗಳು ತಂದ್ಬಿಟ್ಟು 30 ಕಿಲೋಮೀಟರ್ ತಿರುಗಿ ನಾಯಿ ಹುಡ್ಕೊಂಡ್ಬಿಡ್ತವೆ. ಬೇರೆ ವ್ಯವಸ್ಥೆ ಮಾಡಿ ಅವಕ್ಕೆ ಎಲ್ಲ ತಗೊಂಡು ಬಿಟ್ಬಿಟ್ಟು ದಯವಿಟ್ಟು ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಕ್ಕೋಸ್ಕರ ನನಗೆ ಒಂದು ಇರ್ತಕ್ಕಂಥ ಮಾಧ್ಯಮದ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ.